ಉಡುಪಿ ಜಿಲ್ಲಾ ಆರ್ಟಿಐ ಮತ್ತು ಸಾಮಾಜಿಕ ಕಾರ್ಯಕರ್ತರ ಹೋರಾಟ ವೇದಿಕೆ ವತಿಯಿಂದ ಮಾಹಿತಿ ಹಕ್ಕು ಕಾರ್ಯಾಗಾರ ಭಾನುವಾರ ಬ್ರಹ್ಮಾವರದ ಸಿಟಿ ಸೆಂಟರ್ ಮಿನಿ ಸಭಾಭವನದಲ್ಲಿ ಜರುಗಿತು। ಈ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ವಿಚಾರವಾಗಿ ಬ್ರಹ್ಮಾವರ ತಹಶೀಲ್ದಾರ್ ರಾಜಶೇಖರ ಮೂರ್ತಿ ಮಾತನಾಡಿ, ಆರ್ಟಿಐ ಹಕ್ಕು ಆರಂಭವಾದ ದಿನಗಳಿಂದ 17 ಕೋಟಿ 50 ಲಕ್ಷ ಅರ್ಜಿಗಳು ದಾಖಲಾಗಿದ್ದವು। 3000ಕ್ಕಿಂತಲೂ ಅಧಿಕ ಕಾರ್ಯಕರ್ತರ ಹತ್ಯೆಯೂ ಕೂಡ ಆಗಿದೆ। ಸರ್ಕಾರದ ಅದೆಷ್ಟೋ ಕಾನೂನುಗಳು ದುರುಪಯೋಗವಾಗದಂತ ಮಾಹಿತಿ ಹಕ್ಕು ಕಾರ್ಯಕರ್ತರು ಮಾಡಬೇಕಾಗಿದೆ ಎಂದರು। ಉಡುಪಿ ಸಿವಿಲ್ ನ್ಯಾಯಾಲಯದ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶೆ ಶರ್ಮಿಳಾ ಎಸ್ ಕಾರ್ಯಾಗಾರವನ್ನು ಉದ್ಘಾಟಿಸಿದರು। ತಕ್ಷಣ ಅರ್ಥ ಆಗುವಂಥ ಕಥೆಗಳಲ್ಲ, ಕಾದಂಬರಿಗಳಲ್ಲ, ಭಾಳ ಕಷ್ಟದ ಪದಗಳಿರ್ತವೆ ಅದರಲ್ಲಿ, ತಕ್ಷಣಕ್ಕೆ ಅರ್ಥ ಆಗೋದು ಕೂಡ ಸಾಧ್ಯ ಇಲ್ಲ। ಈ ಕಾಯ್ದೆಗಳು 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಹಿಡಿದು 1950 ಜನವರಿ 26ರಲ್ಲಿ ಜಾರಿಗೊಂಡಂಥ ಸಂವಿಧಾನದವರೆಗೆ ಬ್ರಿಟಿಷ್ ಸರ್ಕಾರ ನೂರಾರು ಕಾನೂನುಗಳನ್ನ ಜಾರಿ ಮಾಡೋದನ್ನು ನಾವು ಗಮನಿಸ್ತೀವಿ। ವಿಶೇಷವಾಗಿ ಭೂಕಂದಾಯಕ್ಕೆ ಸಂಬಂಧಪಟ್ಟಾಗಿ ಮಾತನಾಡೋದಾದರೆ